ಜೈ ಶ್ರೀರಾಮ್, ಹೇಗಿದ್ದೀರಾ? ಇವತ್ತು ನೋಡಿ 2 ಮೀಲ್ ಪ್ಲ್ಯಾನ್ ತೊಗೊಂಬಂದಿದ್ದೀನಿ. ತುಂಬ ಸಿಂಪಲ್ ಮೀಲ್ ಪ್ಲ್ಯಾನಿಂಗು. ಫಸ್ಟ್ ನೋಡಿ, ಬಾಳೆಕಾಯಿನ ಈ ಥರ ಸಿಪ್ಪೆ ತೆಗೆದು ಅದು ನಾರೆಲ್ಲ ತೆಗೆದಿಟ್ಕೊಳ್ಳಿ. ತಂದು ಒಂದು ಸ್ವಲ್ಪ 2-3 ದಿವಸ ಆಗಿತ್ತು, ಬಾಡಿತ್ತು. ಅದು ತುಂಬ ನಾರು ಬರ್ತಾಯಿತ್ತು. ನೀಟಾಗಿ ನಾರನ್ನು ತೆಕ್ಕೊಳ್ಳಿ. ನಾರು ಬಾಯಿಗೆ ಸಿಕ್ಕಿದ್ರೆ ಚೆನ್ನಾಗಿರೋದಿಲ್ಲ. ಆನಂತರ ಒಂದು ಅರ್ಧದಿಂದ 3/4 ಇಂಚು ದಪ್ಪದಷ್ಟು ಅದನ್ನ ಸ್ಲೈಸ್ ಮಾಡಿಕೊಳ್ಳಿ. ಇದನ್ನ ಒಂದು ಸ್ವಲ್ಪ ಶಾಲೋ ಫ್ರೈ ಮಾಡೋಣ ನಾವು. ಅದರಲ್ಲಿ ನಾವು 2 ರೆಸಿಪಿನ ಮಾಡ್ಬೋದು. ಇದು ಹೊಸ ಅಡುಗೆ, ತುಂಬ ಸಿಂಪಲಾಗಿ ಮಾಡುವಂಥದ್ದು. ಈ ವರ್ಷದ ದ್ವಿದಳ ವ್ರತದ ಕೊನೆಯ ಅಡುಗೆ ನಂದಿದು. ಇನ್ನು ನಾಳಿದ್ದು ಭಾನುವಾರ ಏಕಾದಶಿ, ಸೋಮವಾರದ ಹೊತ್ತು ತುಳಸಿ ಹಬ್ಬ ಬರುತ್ತೆ. ಆ ನಂತರ ವ್ರತ ಮುಗಿದೋಗುತ್ತೆ, ನಿಮ್ಗೆ ಗೊತ್ತು. ಉಡುಪಿಯಲ್ಲಿ ಆ ನಂತರ ಲಕ್ಷದೀಪ ಸ್ಟಾರ್ಟ್ ಆಗುತ್ತೆ, ಅದು ಗೊತ್ತು ನಿಮಗೆ. ಅದರದ್ದು ವೀಡಿಯೋನೆಲ್ಲ ನಾನು ಮಾಡಿ ಹಾಕ್ತಾ ಇರ್ತೀನಿ ನೋಡಿ. ಈ ಥರ ನೀಟಾಗಿ ನಾರನ್ನು ತೆಕ್ಕೊಳ್ಳಿ. ನೋಡಿ, ಆನಂತರ ಅದಕ್ಕೆ ಒಂದು ಸ್ವಲ್ಪ ಸ್ಪೈಸಿ ಮಸಾಲೆ ಹಾಕೋಣ. ಸ್ಪೈಸಿ ಅಂದರೆ ಈ ವ್ರತಕ್ಕೆ ಏನು ಜಾಸ್ತಿ ಬರೋದಿಲ್ಲ ತಾನೇ. ನೋಡಿ, ಈಗ ಅದು ಬಾಳೆಕಾಯಿನ ನೀರಲ್ಲಿ ಹಾಕಿಡಿದ್ರೆ ಕಪ್ಪಾಗುತ್ತೆ, ನಿಮ್ಗೆ ಗೊತ್ತಿರ್ಬೋದು. ಆ ನೀರನ್ನು ಎಸಿಬೇಡಿ. ಹೂ ಬಿಡುವಂಥ ಗಿಡಗಳಿಗೆ ಹಾಕಿದರೆ ಚೆನ್ನಾಗಿ ಹೂ ಬಿಡುತ್ತೆ. ನೋಡಿ, ಅದರ ನಾರೆಲ್ಲ ತೆಗೆದು ಆನಂತರ ಸ್ವಲ್ಪ ಅದಕ್ಕೆ ಅರಿಶಿನ, ಸ್ವಲ್ಪ ಉಪ್ಪು ಹಾಕಿ ಅದನ್ನು ಟಾಸ್ ಮಾಡ್ಕೊಳ್ಳಿ. ಇದರಲ್ಲಿ ಒಂದು ಪಲ್ಯ ಮತ್ತು ಮೊಸರು ಬಜ್ಜಿ ಮಾಡೋಣ ನಾವಿವತ್ತು. ಆಮೇಲೆ ಸ್ವಲ್ಪ ಬಾಣಲಿಯಲ್ಲಿ ಒಂದು 3-4 ಚಮಚ ಎಣ್ಣೆ ಹಾಕ್ಕೊಂಡು ಅದನ್ನ ನೀಟಾಗಿ 2 ಸೈಡು ಫ್ರೈ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಾಗುತ್ತೆ. ಅಮ್ಮ ಏನು ಮಾಡಿದ್ದೆ ಅಂತ ಮಗ ಕೂಡ ಕೇಳ್ತಾ ಇತ್ತು. ತುಂಬ ಟೇಸ್ಟಿಯಾಗಿ ಬರುತ್ತೆ ಇದು. ಒಂದೇ ಥರ ಬಾಳೆಕಾಯಿ ಪಲ್ಯ ತಿಂದು ಬುಡ್ದು ಹೋಯಿತು ಅನ್ನೋ ನೋಡಿ, ಈ ಥರ ಒಂದು ಸಲ ಮಾಡಿ ನೋಡಿ, ತುಂಬಾ ಚೆನ್ನಾಗಾಗುತ್ತೆ ಇದು. ಬಾಳೆಕಾಯಿ ಬೇಗ ಬೇಯೋ ಕಾರಣ ಜಾಸ್ತಿ ಪ್ರಾಬ್ಲಮ್ ಕೊಡೋದಿಲ್ಲ ನಮಗೆ. ಚಾಕುನಲ್ಲೇ ಮಗಚಿ ಹಾಕ್ತಾ ಇದ್ದೀನಿ, ನೋಡ್ಬೋದು. ಚೆಂದ ಬ್ರೌನ್ ಆಯಿತು, ನೋಡ್ಬೋದು. ಬ್ರೌನ್ ಆದ ನಂತರ ತೆಗೆದಿಟ್ಕೊಳ್ಳಿ. 2 ಸಲ ನಾನು ಈ ಥರ ಕಾಯಿಸಿದ್ದೆ ನಾನು ಆ್ಯಕ್ಚುಲಿ. ಎಣ್ಣೆ ಜಾಸ್ತಿ ಎಳೆಯೋದಿಲ್ಲ ಇದು. ಡೀಪ್ ಫ್ರೈ ಬೇಡ, ಶಾಲೋ ಫ್ರೈ ಮಾಡಿದ್ರೇ ಸಾಕು ಇದಕ್ಕೆ. ಆನಂತರ ನೋಡಿ, ಅದನ್ನ ಸ್ವಲ್ಪ ತಣ್ಣಗಾಗಿಂತ ಮುಂಚೆ ಒಂದು ಮ್ಯಾಶರ್ ಅಥವಾ ತಟ್ಟೆ ಯಾವುದು ಬೇಕಾದ್ರೆ, ಸ್ವಲ್ಪ ಜಾಸ್ತಿ ಆಯಿತು ಇದು ಮಾಡಿದ್ದು, ಸ್ವಲ್ಪ ಕಡಿಮೆ ಒತ್ತಿ ಎಷ್ಟು ಬೇಕಷ್ಟು, ತೀರಾ ಇದಾಗೋದು ಬೇಡ. ಈ ಥರ ಮಾಡಿಟ್ಕೊಳ್ಳಿ. ತೀರಾ ಪುಡಿಯಾಗಿ ಅದನ್ನು ಸಪ್ರೇಟ್ ಮಾಡಿ ಸ್ವಲ್ಪ ಇಡೀ ಇದ್ದದನ್ನು ಪಲ್ಯಕ್ಕೆ ಇಟ್ಕೊಳ್ಳಿ. ಪುಡಿಯಾಗಿ ಅದನ್ನು ನಾವು ಮೊಸರು ಬಜ್ಜಿ ಮಾಡೋಣ ನೋಡಿ. 2 ಪಾರ್ಟಿಷನ್ ಮಾಡ್ಕೊಂಡಿದ್ದೀನಿ, ಕಾಣ್ಬೋದು ನೀವು. ಇದನ್ನ ಮೊಸರು ಬಜ್ಜಿ ಮಾಡೋಣ. ನಾನು ಆಮೇಲೆ ತೋರಿಸ್ತೀನಿ. ಈಗ ಪಲ್ಯ ಒಂದು ಮಾಡೋದು ನೋಡ್ಕೊಂಡು ಬರೋಣ. ಅದನ್ನ ಸ್ವಲ್ಪ ಪುಡಿ ಮಾಡ್ಕೋಬೇಕು. ಮೊಸರು ಜಾಸ್ತಿ ಹಿಡಿಸುತ್ತೆ, ಇದಕ್ಕೆ ತುಂಬ ಒದಗುತ್ತೆ. ಇದು ತುಂಬ ಜಾಸ್ತಿನೇ ಆಗುತ್ತೆ. ಆನಂತರ ನೋಡಿ, ಮಸಾಲೆಗೆ ಏನು ಬೇಕು ಅಂತ ನೋಡೋಣ. ಉಪ್ಪು, ಜೀರಿಗೆ ಪುಡಿ, ಪೆಪ್ಪರ್ ಪುಡಿ, ಆನಂತರ ಆಮ್ಚೂರು ಪುಡಿ, ಹುಳಿಗೆ ಆಮ್ಚೂರು ಪುಡಿ ಹಾಕ್ಕೋಬೇಕು ನೋಡಿ. ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಜೀರಿಗೆ ಹಾಕ್ಕೊಳ್ಳಿ. ಜೀರಿಗೆ ಫ್ರೈ ಆದ ನಂತರ ಈ ನಾವು ಶಾಲೋ ಫ್ರೈ ಮಾಡಿರ್ತೀವಲ್ವ, ಅದನ್ನ ಹಾಕ್ಕೊಂಡು ಆನಂತರ ಮಸಾಲೆನೂ ಹಾಕಿ ಒಂದು 5 ನಿಮಿಷ ಮುಚ್ಚಿ ಬೇಯಿಸಿದರೆ ಆಗೋಯ್ತು. ತುಂಬ ಟೇಸ್ಟಿಯಾಗಿ ಬರುತ್ತೆ. ವ್ರತ ಮುಗ್ದ ನಂತರ ನಾವು ಇದನ್ನ ಬೇರೆ ನಮೂನೆ ಕೂಡ ಮಾಡ್ಬೋದು. ನಾನು ಬೇಕಾದ್ರೆ ಮಾಡಿ ತೋರಿಸ್ತೀನಿ. ತುಂಬಾ ಅದ್ಭುತವಾಗಿ ಬರುತ್ತೆ ಇದು. ಒಂದು ಸ್ವಲ್ಪ ಮುಚ್ಚಿ ಒಂದು 5 ನಿಮಿಷ ಉಪ್ಪು ಮಸಾಲೆ ಎಳ್ಕೊಳ್ಳಿಕ್ಕೆ ಬಿಡಬೇಕು. ಅಷ್ಟೊತ್ತಿಗೆ ಮೊಸರು ಬಜ್ಜಿ ಮಾಡೋಣ ನೋಡಿ. ಅದು ಪುಡಿ ಮಾಡಿ ಇಟ್ಕೊಂಡಿದ್ದಕ್ಕೆ ಉಪ್ಪು, ಸ್ವಲ್ಪ ಜೀರಿಗೆ ಪುಡಿ, ಬೇಕಾದರೆ ಒಗ್ಗರಣೆ ಹಾಕೋದು. ನಾನು ಪುನಃ ಒಗ್ಗರಣೆ ಹಾಕ್ಕೊಂಡಿಲ್ಲ. ಇದನ್ನ ಮಿಕ್ಸ್ ಮಾಡಿದರೆ ಆಗಿಬಿಡ್ತು, ಮೊಸರು ಬಜ್ಜಿ ರೆಡಿ ಆಗುತ್ತೆ. ತುಂಬಾ ಚೆನ್ನಾಗಾಗುತ್ತೆ ಇದು ಮೊಸರು ಬಜ್ಜಿ ಕೂಡ. ಈ ವ್ರತಕ್ಕೆ ಒಂದು ಡಿಫ್ರೆಂಟ್ ಇರಲಿ ಅಂತ ಒಂಥರ ಮಾಡಿದೆ ನಾನು. ಕಿಚನ್ಗೆ ಹೋದಾಗ ಏನೇನೋ ಹೊಸ ಐಡಿಯಾಗಳೆಲ್ಲ ಬರ್ತಾ ಇರ್ತವೆ. ನೀವು ತುಂಬ ಜನ ಕಮೆಂಟ್ಸ್ ಮಾಡಿದ್ರೆ ಚೆನ್ನಾಗಾಗುತ್ತೆ ವ್ರತದ ಅಡಿಗೆ ಅಂತ. ತುಂಬ ಥ್ಯಾಂಕ್ಸ್ ಎಲ್ರಿಗೂ. ಒಂದ್ಸಲ ಮಿಕ್ಸ್ ಮಾಡಿ ನೋಡಿ. ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಸಾಕು, ಅದು ಮಸಾಲೆ ಎಲ್ಲ ಎಳ್ಕೊಂಡು ಬಿಡುತ್ತೆ.
ಈಗ ತುಳಸಿ ಸಂಕೀರ್ತನೆ ಆಗ್ತಾ ಉಂಟು. ನಾನು ಶಾರ್ಟ್ಸಲ್ಲಿ ಈ ತುಳಸಿ ಸಂಕೀರ್ತನೆಯದ್ದು ಹಾಕ್ತೇನೆ ವಿಡಿಯೋ. ಸೋದೆ ಮಠದ ನಾನು ನಿನ್ನೆ ಹೋಗಿದ್ದೆ, ಅಲ್ಲಿದ್ದು ಶಾರ್ಟ್ಸದ್ದು ವಿಡಿಯೋ ಹಾಕ್ತೀನಿ ನೋಡಿ. ಈ ಪಲ್ಯ ಆಗಿಬಿಡ್ತು ನೋಡಿ. ಬೆಳಗ್ಗೆದು ರಸಾಯನ ಕೂಡ ಇತ್ತು, ಅನ್ನ, ಮೊಸರು ಬಜ್ಜಿ, ಪಲ್ಯ, ಆಮೇಲೆ ಮೊಸರು ಜೊತೆ ಊಟ ರೆಡಿ ಆಯಿತು. ನೀವು ಮಾಡಿ ನೋಡಿ, ಇಷ್ಟ ಆದರೆ ಹೇಳಿ ನನಗೆ ಕಮೆಂಟ್ಸಲ್ಲಿ. ನೋಡ್ಬೋದು ನೋಡಿ, ನಮ್ಮ ಬೆಕ್ಕು ನೋಡಿ ಮಾವು ಮಾವು ಅಂತ ಹೇಳ್ತಾ ಇದ್ದಾನೆ, ಅವನಿಗೆ ಊಟಕ್ಕೆ ಬೇಕಂತೆ. ಮತ್ತೊಂದು, ಈಗ ಮೊನ್ನೆ ಚೌತಿ ಆವತ್ತು, ಮೊನ್ನೆ ಶನಿವಾರ ಮಾಡಿದ ರೆಸಿಪಿ ಇದು. ಅಕ್ಕಿ ತರಿ, ನಾನು ಮನೆಯಲ್ಲೇ ಅಕ್ಕಿನ ತೊಳೆದು ಬಿಟ್ಟು ಒಣಗಿಸಿ ಅದನ್ನು ತರಿ ಮಾಡಿ ಇಟ್ಕೊಂಡಿರ್ತೀನಿ ಮಿಕ್ಸಿಗೆ ಹಾಕಿ. ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ತುಪ್ಪ ಹಾಕ್ಕೊಂಡು ಕುದಿಯುವ ನೀರು ಹಾಕ್ಕೊಂಡು ಮಣ್ಣಿ ಮಗಚ್ಕೊಳ್ಳಿ. ಉಂಡೆ ಹದಕ್ಕೆ ಬರಬೇಕದು. ಉಂಡ್ಲುಕ ಅಂದರೆ ಗಣಪತಿಗೆ ಪ್ರಿಯವಾದ ಉಂಡ್ಲುಕ ಮಾಡೋಣ. ಶನಿವಾರದ ಅವತ್ತು ಮಾಡಿದ ಕಾರಣ ಈ ವ್ರತಕ್ಕೆ ನೋಡಿ ಇದು ಬರುತ್ತೆ. ನಾವು ಇದರಲ್ಲಿ ಏಲಕ್ಕಿ ಬದಲು ನಾವು ಎಳ್ಳು ಹಾಕಬೇಕು ಅಷ್ಟೇ. ಇದು ಗಟ್ಟಿಯಾದ ತಕ್ಷಣ ತೆಗೆದಿಟ್ಕೊಂಬಿಡಿ. ತೋರಿಸ್ತಾ ಹೋಗ್ತೀನಿ, ಅದೇ ಥರ ಮಾಡ್ಕೊಂಡು ಬನ್ನಿ. ತುಂಬಾ ಚೆನ್ನಾಗಾಗುತ್ತೆ. ಇದರಲ್ಲಿಯೇ ಪುಂಡಿ ಕೂಡ ನಾವು ಮಾಡ್ಬೋದು. ಇದೇ ಥರ ಮಾಡಿ ಪುಂಡಿ ಮಾಡಿಕೊಂಡು ತೆಂಗಿನಕಾಯಿ ಬೆಲ್ಲ ಜೊತೆ ತಿನ್ನಲಿಕ್ಕೆ ಅಂತೂ ತುಂಬಾ ಚೆನ್ನಾಗಾಗತ್ತೆ ಈ ವ್ರತಕ್ಕೆ. ಅಥವಾ ತೆಂಗಿನಕಾಯಿನ ಸ್ವಲ್ಪ ರುಬ್ಬಿಟ್ಟು ಬೆಲ್ಲ ಹಾಕ್ಕೊಂಡು ತಿನ್ನಲಿಕ್ಕೂ ಚೆನ್ನಾಗಾಗುತ್ತೆ ನೋಡಿ. ಇದು ಆಗಿಬಿಡ್ತಿದ್ದು ತೆಗೆದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ನೋಡ್ಬೋದು. ತಳ ಬಿಡಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಇದನ್ನ ಕ್ಲೋಸ್ ಮಾಡಿ ಬಿಡ್ಬೋದು. ಅದು ಸ್ವಲ್ಪ ತಣ್ಣಗಾದಂಥ ಸ್ವಲ್ಪ ಗಟ್ಟಿ ಆಗುತ್ತೆ ಅದು. ಆನಂತರ ಅದೇ ಬಾಣಲಿಗೆ ನೀರು ಹಾಕಿ ಒಂದು ಸ್ವಲ್ಪ ಅರಿಶಿಣದ ಪುಡಿನೂ ಅರಿಶಿಣದ ಎಲೆನೂ ಹಾಕ್ಕೊಳ್ಳಿ. ನೋಡಿ, 1 ಲೋಟಷ್ಟು ನೀರು ಹಾಕಿದ್ರೆ ಸಾಕು. ನಾನು 1 ಕಪ್ಪಷ್ಟು ಅಕ್ಕಿ ತರಿ ತಗೊಂಡಿದ್ದೆ. 1.5 ಕಪ್ಪಷ್ಟು ನೀರು ಸಾಕು. ಅಂದರೆ ಒಂದು ದೊಡ್ಡ ಲೋಟದಲ್ಲಿ 1 ಲೋಟ ನೀರು ಸಾಕು. ಅದಕ್ಕೆ ಅರಿಶಿಣ ಎಲೆ ನಾನು ಹಾಕ್ಕೊಂಡಿದ್ದು ನೋಡಿ. ಇದನ್ನ ಉಂಡೆ ಮಾಡಿ ಅದನ್ನ ಸ್ಟೀಮಲ್ಲಿ ಹಾಗೇ ಇಟ್ಟು ಒಂದು 5 ನಿಮಿಷ ಬೇಯಿಸ್ಕೋಬೇಕು. ಒಂದು 5 ನಿಮಿಷ ಬೆಂದು, ಯಾಕಂದರೆ ಮಣ್ಣಿ ಮಗಿಚಿದ ಕಾರಣ ಬೇಗನೆ ಬೇಯುತ್ತೆ. ಈ ಮಧ್ಯೆ ತೆಂಗಿನಕಾಯಿ ತುರಿನೂ ಅದಕ್ಕೆ ಹಾಕ್ಕೊಳ್ಬೇಕು. ಮುಚ್ಚಿಟ್ಟು ಬೇಯಿಸ್ಬೇಕು, ಅದು ತುಂಬ ಇಂಪಾರ್ಟೆಂಟು. ಇದು ಏನು ಗೊತ್ತಾ, ಒಂದು ಸ್ವಲ್ಪ ಹಾಕಿದ್ರೆ ತುಂಬ ಆಗಿಬಿಡುತ್ತೆ ಇದೆಲ್ಲ ತಿಂಡಿಗಳೆಲ್ಲ ನೋಡಿ. ಇದಕ್ಕೊಂದು ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಳಿ. ಆನಂತರ ತೆಂಗಿನಕಾಯಿ ತುರಿ, ಬೆಲ್ಲ, ಹುರಿದ ಎಳ್ಳು ಇಷ್ಟನ್ನು ಹಾಕ್ಕೊಳ್ಳಿ. ಬಿಸಿಯಲ್ಲಿ ಅದನ್ನ ಮಗಚಕ್ಕೆ ಹೋಗಿಬಿಡಿ, ಉಂಡೆ ಪುಡಿಯಾಗಿಬಿಡುತ್ತೆ. ಸ್ವಲ್ಪ ತಣ್ಣಗಾದ ನಂತರ ಅದನ್ನ ಚಿಕ್ಕ ಚಮಚೆಯಲ್ಲಿ ಮಗಚ್ಕೊಳ್ಳಿ. ಆನಂತರ ತಣ್ಣಗಾದ ನಂತರ ಅದನ್ನ ಕರೆಕ್ಟಾಗಿ ಮಗಚಲಿಕ್ಕಾಗತ್ತೆ, ಇಲ್ಲದ್ರೆ ಪುಡಿ ಆಗುತ್ತೆ ಉಂಡೆ ಎಲ್ಲ ನೋಡಿ. ಹುರಿದ ಎಳ್ಳಿನ ಪುಡಿ ಹಾಕೊಂಡು ತುಂಬ ಚೆಂದ ಘಮ ಕೊಡುತ್ತೆ ನೋಡಿ. ಇದು ಹಾಗೇ ಬಿಡ್ತು ನೋಡಿ. ಮಗಚಕ್ಕೆ ಹೋದವಳು ಸುಮ್ಮನೆ ಆದೆ ನಾನು, ಯಾಕಂದರೆ ಅದು ಆಗೋದಿಲ್ಲ, ಪುಡಿ ಆಗಿಬಿಡುತ್ತೆ, ಚೆಂದಾಗೋದಿಲ್ಲ ಅದು. ಸ್ವಲ್ಪ ತಣ್ಣಗಾದ ನಂತರ ಸರಿ ಹೋಗುತ್ತೆ. ಆನಂತರ ಈ ಹೊಟ್ಟೆ ಉರಿ ಬರುತ್ತೆ ನೋಡಿ ಈ ವ್ರತಕ್ಕೆ. ಅದಕ್ಕೆ ಏನು ಮಾಡಬೇಕು ಅಂತ ಹೇಳ್ತೀನಿ ನೋಡಿ. ಅನ್ನ ಇರುತ್ತಲ್ವ, ಬೆಳಗ್ಗೆ ಅನ್ನ ಮಾಡಿದರೆ ಒಂದು ಈ ಮಡಿಕೆಗೆ ಹಾಕ್ಕೊಂಡು ಅದು ಮುಳುಗುವಷ್ಟು ಹಾಲು, ಒಂದು ಸ್ವಲ್ಪ ಅದಕ್ಕೆ ಹೆಪ್ಪ ಹಾಕ್ಕೊಂಡು ಮಧ್ಯಾಹ್ನ ತನಕ ಇಟ್ಕೊಂಡು ತಿನ್ಬೋದು. ನೀವು ತಿನ್ನೋರಾದರೆ, ತಂಗಳನ್ನ ತಿನ್ನೋರಾದರೆ ನೈಟ್ ಮಾಡಿಟ್ಟು ಮಾರನೇ ದಿವಸ ಅದನ್ನ ಓವರ್ ನೈಟ್ ಇಟ್ಟು ತಿನ್ಬೋದು. ಈ ಹೊಟ್ಟೆ ಉರಿ, ಆನಂತರ ಈ ಶುಗರ್ ಎಲ್ಲ ಇರುತ್ತಲ್ಲ, ವಿಪರೀತ ಹಸಿವೆ ಆಗುತ್ತಲ್ಲ, ಅಂಥವ್ರಿಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ. ಇದಕ್ಕೆ ಏನು ಗೊತ್ತಾ, ಹಾಕ್ಕೊಳ್ಳುವವರು ಈರುಳ್ಳಿನೂ ಹಾಕ್ಕೊಂಡು ತಿಂತಾರಂತೆ. ಬೇಕಂದರೆ ನೀವು ಇದಕ್ಕೆ ಬೆಳ್ಳುಳ್ಳಿ ಒಗ್ಗರಣೆ, ತುಪ್ಪದಲ್ಲಿ ಜೀರಿಗೆ ಬೆಳ್ಳುಳ್ಳಿ ಒಗ್ಗರಣೆ ಹಾಕಿ ಕೂಡ ತಿನ್ಬೋದು ನೋಡಿ. ಇದು ರೆಡಿ ಆಯಿತು. ನಾನು ಬೆಳಗ್ಗೆ ಮಾಡಿಟ್ಟು ಮಧ್ಯಾಹ್ನಕ್ಕೆ ತಿಂದೆ, ಹೊಟ್ಟೆ ಉರಿ ಬರ್ತಾಯಿತ್ತು ಅಂತ. ಹೊಟ್ಟೆ ನೋವು ತುಂಬ ಆಗ್ತಿತ್ತು ನನಗೆ ಈ ಸಲ ವ್ರತದಲ್ಲಿ. ಇವತ್ತು ಮತ್ತೊಂದು ಮೀಲ್ ಪ್ಲ್ಯಾನ್ ತಗೊಂಬಂದಿದ್ದು ನೋಡ್ಬೋದು. ಫಸ್ಟ್ ಆಲೂಗಡ್ಡೆನೇ ಬೇಯಿಸಿಟ್ಕೋಬೇಕು. ಬೇಯಿಸಿಬಿಟ್ಟು ಅದನ್ನ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಆಲೂಗಡ್ಡೆದು ಸಾರು ಮಾಡೋಣ ಇವತ್ತು. ಇದೇ ಥರ ಗೆಣಸಿನ ಸಾರು ಕೂಡ ಆಗುತ್ತೆ. ಅದನ್ನ ನೀಟಾಗಿ ನುರಿಬೇಕು ನೋಡಿ. ಆ ಆಲೂಗಡ್ಡೆ ಬೇಯಿಸಿ ನೀರು ಅದಕ್ಕೇನೆ ಹಾಕಿ ತುಂಬ ದಪ್ಪ ಬರುತ್ತೆ. ಇದು ಕುದ್ದಾಗ ಅಂತೂ ಭಾಳ ಚೆಂದಾಗುತ್ತೆ ಈ ಸಾರು. ಗೆಣಸಲ್ಲಿ ಕೂಡ ತುಂಬಾ ಚೆನ್ನಾಗಾಗುತ್ತೆ. ಆನಂತರ ಅದಕ್ಕೆ ನೋಡಿ ಜೀರಿಗೆ, ಪೆಪ್ಪರ್ ಪುಡಿ, ಉಪ್ಪು,
ಆನಂತರ ಹುಳಿಗೆ ಈ ಮಾವಿನಕಾಯಿ ನೀರಲ್ಲಿ ಹಾಕಿಟ್ಟಿದ್ದೆ ಅದನ್ನ ಸ್ವಲ್ಪ ಹಾಕ್ಕೊಂಡೆ. ಬೇಕಂದ್ರೆ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ. ನೋಡಿ ಅದನ್ನ ಕುದಿಯೋಕ್ಕಿಟ್ಟು ಈಗ ಒಂದು ವಡೆ ಮಾಡೋಣ. ಸಣ್ಣ ರವೆ ಇರುತ್ತೆ ನೋಡಿ, ಅದಕ್ಕೆ ಮೊಸರು ಹಾಕಿ ಕಲಿಸ್ಕೊಳ್ಳಿ. ಈ ವ್ರತದಲ್ಲಿ ಅಥವಾ ಮಾಮೂಲು ಟೈಮಲ್ಲಿ ಮೊಸರು ಹುರಿದ್ರೆ ನೋಡಿ ಈ ಥರ ವಡೆ ಮಾಡ್ಕೊಳ್ಬೋದು ನಾವು. ಅದನ್ನು ಕರೆಕ್ಟಾಗಿ ಕಲಿಸ್ಕೊಳ್ಳಿ. ಆನಂತರ ತೆಂಗಿನಕಾಯಿ ತುರಿ, ಸ್ವಲ್ಪ ಅರಿಶಿನ, ಜೀರಿಗೆ, ಆನಂತರ ಉಪ್ಪು, ನಿಮಗೆ ಬೇಕಂದರೆ ಪೆಪ್ಪರ್ ಪುಡಿನ ಹಾಕ್ಕೊಳ್ಳಿ. ನಾನು ಪೆಪ್ಪರ್ ಪುಡಿ ಹಾಕ್ಕೊಂಡಿಲ್ಲ. ಆನಂತರ ಶುಂಠಿ ಹಾಕ್ಕೊಂಡಿದ್ದೆ ನಾನು, ನೋಡ್ಬೋದು. ನೀಟಾಗಿ ಕಲಸಿ ಒಂದು 10 ನಿಮಿಷ ಅದನ್ನ ರೆಸ್ಟಿಗೆ ಬಿಡಿ. ಪಕ್ಕದಲ್ಲಿ ಸಾರು ಕುದೀತಾ ಉಂಟು, ನೀವು ನೋಡ್ಬೋದು. ಮತ್ತೊಂದು ನಿಮಗೆ ಅದು ಬೈಂಡಿಂಗಿಗೋಸ್ಕರ ಅಕ್ಕಿ ಹಿಟ್ಟು ಅಥವಾ ಕಾರ್ನ್ಫ್ಲೋರ್ ಅಥವಾ ಮೈದಾ ಹುಡಿ ಯಾವುದು ಬೇಕಾದ್ರೂ ಹಾಕೋಬೋದು. ಅಕ್ಕಿ ಹಿಟ್ಟು ಹಾಕಿದರೆ ಕ್ರಿಸ್ಪ್ ಬರುತ್ತೆ. ಕಾರ್ನ್ಫ್ಲೋರ್ ಹಾಕಿದರೆ ಸ್ವಲ್ಪ ಅಷ್ಟು ಗಟ್ಟಿ ಬರೋದಿಲ್ಲ. ನಾನು ಕಾರ್ನ್ಫ್ಲೋರ್ ಹಾಕಿದರೆ ತೀರಾ ಗಟ್ಟಿ ಬೇಡ ಅಂತ ಅಂದ್ಬಿಟ್ಟು ಅದನ್ನ ಮುಚ್ಚಿ ತೆಗೆದಿಟ್ಟುಬಿಡಿ. ಆನಂತರ ನೋಡಿ ಸಾರು ಆಗೋಯ್ತಿಲ್ಲಿ. ನೆಕ್ಸ್ಟು ಇದೇ ಹಿಟ್ಟಿಂದ ನೋಡಿ ದೋಸೆ ಕೂಡ ಮಾಡ್ಬೋದು. ಅದನ್ನ ನಿಮಗೆ ತೋರಿಸ್ಲಿಕ್ಕೆ, ನಾನು ಬೆಳಗ್ಗೆ ಮಾಡಿದ ತಿಂಡಿ ಇದೆ ಆ್ಯಕ್ಚುಲಿ, ಅದನ್ನ ತೋರಿಸ್ಲಿಕ್ಕೋಸ್ಕರ ನಿಮಗೆ ಮಾಡಿದೆ ನಾನು. ರವೆಗೆ ಮಜ್ಜಿಗೆ ಹಾಕಿ, ಜೀರಿಗೆ ಹಾಕಿ, ಪೆಪ್ಪರ್ ಹಾಕಿ, ಶುಂಠಿ ಹಾಕಿ ಮಾಡಿದರೆ ಸರಿ. ನೋಡಿ ಎಷ್ಟು ನೀಟಾಗಿ, ಎಷ್ಟು ತೆಳ್ಳಗೆ ಬೇಕಾದ್ರೂ ಬರುತ್ತೆ ಇದು. ನೋಡಿದ್ರಿ ತಾನೆ, ಇದನ್ನು ಜಸ್ಟ್ ತೋರಿಸ್ಲಿಕ್ಕೆ ಅಂತ ಮಾಡಿರೋದು. ನೋಡಿ ಪಕ್ಕದಲ್ಲಿ ನೋಡಿ ಪಕ್ಕದಲ್ಲಿ ಎಣ್ಣೆ ಇಟ್ಟಿದೆ, ಅದಕ್ಕೆ ಒಡೆ ಥರ ತಟ್ಟಿ ಹಾಕಿದರೆ ಆಗಿಬಿಡ್ತು. ಈ ವ್ರತಕ್ಕೆ ನಿಮ್ಗೆ ಏನಾದರೂ ಕುರುಕುರು ತಿನ್ನಬೇಕು ಅಂದರೆ ಈ ಥರ ಮಾಡ್ಕೊಳ್ಳಿ. ಅದೇ ಹೇಳಿದ್ನಲ್ಲ, ಕ್ರಿಸ್ಪಾಗಿ ಬರಬೇಕು ಅಂದರೆ ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ, ಇಲ್ಲಾಂದರೆ ಕಾರ್ನ್ಫ್ಲೋರ್ ಹಾಕ್ಕೊಳ್ಳಿ. ಎರಡೂ ಸೈಡು ಕರೆದು ತೆಗೆದಿಟ್ಕೊಂಬಿಡಿ. ಈ ಸಾರಿಗೆ ಒಳ್ಳೆ ಕಾಂಬಿನೇಷನ್. ಆನಂತರ ಗೆಣಸಿತ್ತು, ಎಣ್ಣೆ ಕರೆದಿದ್ದಿತ್ತಲ್ಲ ಅಂತ ಅಂದ್ಬಿಟ್ಟು ಗೆಣಸನ್ನು ಸಿಪ್ಪೆ ತೆಗೆದು ಅದನ್ನೂ ಮಾಡಿಕೊಂಡೆ, ನೋಡ್ಬೋದು. ಸ್ಲೈಸ್ ಆಗಿ ಮಾಡಿಕೊಂಡು ಅದನ್ನಲ್ಲಿ ಎಣ್ಣೆಯಲ್ಲಿ ಕರೆದು ತೆಗೆದಿಟ್ಟೆ. ಒಂದು ಸ್ವಲ್ಪ ನಾನು ಅದು ವೀಡಿಯೋ ಎಲ್ಲೋ ಮಿಸ್ ಆಗಿದೆ. ಹೀಗೆ ಕರಿತಾ ಇರಬೇಕಾದ್ರೆ 3/4 ವಾಸಿ ಕರೆದಾಯಿತು ಅಂದಾಗ ಸ್ವಲ್ಪ ಉಪ್ಪು ನೀರು ಮತ್ತು ಅರಿಶಿನ, ಒಂದು ಅರ್ಧ ಚಮಚೆ ಉಪ್ಪು, ಒಂದು 2 ಚಮಚೆ ನೀರು, ಸ್ವಲ್ಪ ಅರಿಶಿನ ಹಾಕಿ ಅದರ ಮೇಲೆ ಹಾಕಿದರೆ ಉಪ್ಪು ಆಗುತ್ತೆ. ಈ ಸಿಹಿಗೆಣಸು ಆದ ಕಾರಣ ಉಪ್ಪು ನೀರು ಹಾಕದಿದ್ರೂ ಚೆನ್ನಾಗೇ ಬರುತ್ತೆ. ಸ್ವಲ್ಪ ಉಪ್ಪು ಹಾಕಿ, ಜಾಸ್ತಿ ಉಪ್ಪು ಬೇಡ, ಹಿಡಿಸೋದಿಲ್ಲ ಇದಕ್ಕೆ. ಈ ಥರ ಕಾಯಿಸಿ ಬ್ರೌನಿಶ್ ಬರೋದು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕಾಯಿಸ್ಕೊಂಡು ಇಟ್ಕೊಳ್ಳಿ. ನೋಡ್ಬೋದು. ನೋಡಿ ಇದು ಆಯಿತು, ವಡೆನೂ ಆಯಿತು. ನೋಡಿ ದೋಸೆ, ಅನ್ನ, ತುಪ್ಪ ಹಾಕೊಳ್ಳೋದು ಮರಿಬೇಡಿ. ಸಾರು, ವಡೆ ಎಲ್ಲನೂ ರೆಡಿ ಆಯಿತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೇಕಾದವರಿಗೆ ವ್ರತದ ಅಡುಗೆ ಶೇರ್ ಮಾಡ್ಕೊಳ್ಳಿ.